ಬೆಳ್ತಂಗಡಿ ತಾಲೂಕಿನ ಪೆರಿಂಚೆ ಪಡ್ಯಾರಬೆಟ್ಟು ಕೊಡಮಣಿತಾಯ ದೈವಸ್ಥಾನದಲ್ಲಿ ಸಿಂಹ ಸಂಕ್ರಮಣದ ಹಿನ್ನೆಲೆ ವಿಶೇಷವಾದ ಆರಾಧನೆ ಸೋಮವಾರ ನಡೆಯಿತು. ರಾತ್ರಿ 7:30ಕ್ಕೆ ಕೊಡಮಣಿತಾಯ ಆಟಿಕೋಲ ನಡೆಯಿತು. ಊರ ಪರವೂರಿನ ಸುತ್ತಮುತ್ತಲಿನ ಭಕ್ತರು ಗುತ್ತುಬರ್ಕೆಯವರು ಆಟಿಕೋಲವನ್ನು ವೀಕ್ಷಿಸಿ ಪ್ರಾರ್ಥಿಸಿದರು. ಅನುವಂಶೀಯ ಆಡಳಿತದಾರರಾದ ಎ ಜೀವಂಧರ್ ಕುಮಾರ್ ಯಾನೆ ಕಂಚಿಪೂವಣಿಯವರ ಮುಂದಾಳತ್ವದಲ್ಲಿ ನಡೆದಂತಹ ಆಟಿಕೋಲದ ಬಳಿಕ ತುಲಾಭಾರ ಸೇವೆ ನಡೆಯಿತು. ಪಡ್ಯಾರಬೆಟ್ಟು ಕೊಡಮಣಿತಾಯ ದೇವಸ್ಥಾನದ ಪ್ರಧಾನ ತಂಬಿಲ ಪೂಜೆ ಮಾಡುವ ರಾಮದಾಸ ಅಸ್ರಣ್ಣ ಖಂಡಿಗ ಅವರು ಕ್ಷೇತ್ರದಲ್ಲಿ ನಡೆಯುವ ಆಟಿಕೋಲದ ಕುರಿತು ಮಾಹಿತಿಯನ್ನು ನೀಡಿದರು. ದೈವದ ನುಡಿ ಬಹಳ ವಿಶೇಷವಾದ ನಂಕ ಮಾತು ತಿಕ್ಕೊಂಡಿಗೆ ಆ ದೈವದ ನುಡಿ ಪ್ರಕಾರವಾದ ನಮ್ಮ ಮುಂದುವರ್ಸ ಅಂದ್ಕೊಂಡು ಅಂಡ ನಂಗೆ ಬರ್ಪುನ ಕಷ್ಟಲು ಪೂರ ಪರಿಹಾರ ಆದಗುರ್ದು ನಮ್ಮನ ಜೀವನದ ಸಾದಿ ಎಡ್ಡೆ ರೀತಿಯ ಮಾತ ಹಾವು ಪನ್ಪುರಂಜಿ ನೆಟ್ಟಿ ಎಂಜನಕ್ಕೆ ಅಂಡ ಭಕ್ತಿಯೇ ಪ್ರಮುಖವಾದುಂಡು. ಭಕ್ತಿಗೆ ಅನುಗುಣವಾದ ಶಕ್ತಿನ ಆ ಕೊಡಮಂದೆ ಮಾತ ಹಿರಿಯಾಕಲಂಜಿ ಧರ್ಮಾನುಸಾರ ಪ್ರಕಾರವಾದ ಈ ಕ್ಷೇತ್ರದ ಉದ್ದೇಶವಾದ ನಡಪಾದುಗೊರೊಂದಿಲ್ಲ. ಆ ಪ್ರಕಾರವಾದ ಇನಿ ಆಟಿದ ಕೋಲದ ಉದ್ದೇಶವಾದ ನಡಪಾದುಗೊರ್ಪನ ಕಾರ್ಯಕ್ರಮ ಎಡ್ಡೆ ರೀತಿಯ ಮಾತ ನಡಪಾದುಗೊರೊಂದಿಲ್ಲ. ಆಟಿದ ನನ್ನ ಮಿತ್ತಿಗೆ ಸೋಣದ ಕೋಲಲ ನಡಪರಂಡು ಇನಿ ಆಟಿದ ಅಂಜಿ ಸಮಯ ಸಂದರ್ಭಡು ಮಾತಾ ಭಕ್ತಜನಕ್ಲೇನು ಮಾತ ಈ ಜಾಗ ಮಾತ ಬತ್ತದು ಅಕಲ ಕಷ್ಟಕಾರ ಪಣ್ಯಲು ಮಾತ ಪಂಡದು ನನ್ನ ಮಿತ್ತದ ಸೇವೆ ಈ ಕ್ಷೇತ್ರ ಸಂಬಂಧವಾದ ಮಾತ ಭಕ್ತಜನಕಲು ಕ್ಷೇತ್ರ ನಡಪಡೊಂದಿತ್ತಂದಾಂಡ ಭಕ್ತಜನಕಲ್ನ ಅಭಿವೃದ್ಧಿ ಆಡು ಭಕ್ತಜನಕಲು ಮಾತ ಬರಡು ಅಂಚ ಮಸ್ತ್ ನಲ್ಲ ಕ್ಷೇತ್ರದ ಉದ್ದೇಶವಾದ ಕೊಡಮಂದಾರಂಜ ಅನುಗ್ರಹದವರ ಮಸ್ತ್ ಬೆಳವಣಿಗೆ ಆಡು ಮಸ್ತ್ ವಿಜೃಂಭಣೆ ಆಡು ಮಸ್ತ್ ಜನಕುಲು ಭಕ್ತಜನಕುಲು ಮಾತ ಬತ್ತದು ಅಕಲ್ನ ಎಂಚಿನಂಜಿ ಹೇಳಿಕೆ ಕೇಳಿಕೆಯಲ್ಲಿ ಮಾತುಂಡ ಐನು ಮಾತ ಕೊಡಮಂದೆ ಪೂರೈಸಾದು ಕೊರಡು ಬಣದು ಕೊಡಮಂದಾಡ ಇತ್ಯದಂಜಿ ಪೊರ್ತುಡು ಆಟಿದ ಕೋಲದ ಸಮಯ ಸಂದರ್ಭಡು ಪ್ರಾರ್ಥನೆ ಮಾತ ಮಲ್ಪರು.